ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆರ್ ಡೈಲಿ ಬ್ರೆಡ್ ಅಂಡ್ ಆರ್ ಡೈಲಿ ಫುಡ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಡೈಲಿ ಬ್ರೆಡ್ ಆ್ಯಂಡ್ ಡೈಲಿ ಫುಡ್ ಯಾವುದು ನೀವು ಕೂಡ ಕಾಯ್ತಾ ಇರ್ಬೋದು. ಸೊ ಡೈಲಿ ಬ್ರೆಡ್ ಅಂತ ಹೇಳಿದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಮಧ್ಯಾಹ್ನದ ಊಟಕ್ಕೂ ಕೂಡ ಯಾವ ರೀತಿಯಾದಂಥ ನಮ್ಮ ದಿನನಿತ್ಯದ ಊಟ ಉಪಚಾರಗಳು ಇರುತ್ತೆ ಅಂತ ಅದನ್ನೇ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಸುಷ್ಮಿತಾ ಅವರು. ಯಾವ ಇನೋವೇಟಿವ್ ರೆಸಿಪಿ ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಎಸ್, ಸುಷ್ಮಿತಾ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ಯಾವಾಗಲೂ ಬರುವಾಗ ಇನೋವೇಟಿವ್ ರೆಸಿಪೀಸ್ ನಿಮ್ಮ ಕೈಯಿಂದ ತಯಾರಾಗುತ್ತೆ. ಸೊ ಇವತ್ತು ಯಾವ ಇನೋವೇಟಿವ್ ರೆಸಿಪಿಯಾ ಅಥವಾ ಟ್ರೆಡಿಷನಲ್ ಅಡುಗೆನ ಫಾರ್ ಅ ಚೇಂಜ್? ಇಲ್ಲ, ಇನೋವೇಟಿವ್ ರೆಸಿಪಿ ಕೂಡ ಇದೆ, ಸ್ವಲ್ಪ ನೋಡಿ ಮಾಡಿ ಕಲಿತದ್ದು ಕೂಡ ಇದೆ. ನೋಡಿ ಕಲ್ತದ್ದು ಕೂಡ ಇದೆ. ಓಕೆ, ಸೊ ನೋಡಿ ಕಲ್ತದ್ದು ಆಮೇಲೆ ಮಾಡಿದ್ದು, ಆಮೇಲೆ ಈಗ ಮಾಡುದು ಮತ್ತೆ ತಿನ್ನೋದು. ಡೈರೆಕ್ಟ್ ಟ್ರಯಲ್ ಅಲ್ಲ ನನ್ನ ಮೇಲೆ. ಇಲ್ಲ ಇಲ್ಲ. ಸರಿ, ಹಾಗಾದ್ರೆ ಸೊ ಯಾವ ಅಡುಗೆಗಳು ಅದನ್ನ ಕಿಚನ್ ಅಲ್ಲೇ ನೋಡೋಣ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಸುಷ್ಮಿತಾ, ಸೊ ನಮ್ಗೀಗ ಯಾವ ಇನೋವೇಟಿವ್ ರೆಸಿಪಿ ತಯಾರಾಗುತ್ತೆ? ಈಗ ಬನಾನಾ ಪ್ಯಾನ್ ಕೇಕ್, ಇದು ನಾನು ನೋಡಿ ಕಲಿತದ್ದು. ನೋಡಿ ಕಲ್ತಿದ್ದೆ. ನೆಕ್ಸ್ಟ್ ಮಾಡುವ ರೆಸಿಪಿ ನನ್ನದು ಇನೋವೇಟಿವ್ ರೆಸಿಪಿ. ನಿಮ್ಮದೇ ಓನ್ ಇನೋವೇಟಿವ್. ಸೊ ಇದು ಕಾಪಿಡ್. ಹೌದು, ಸ್ವಲ್ಪ ಕಾಫಿ, ಸ್ವಲ್ಪ ಇನೋವೇಷನ್. ಸರಿ, ಹಾಗಾದ್ರೆ ಹೇಗೆ ಸ್ಟಾರ್ಟ್ ಮಾಡೋದು? ಮೊದಲಿಗೆ ಒಂದು ಒಗ್ಗರಣೆ, ಅದು ಸಣ್ಣ ಪ್ಯಾನ್ ಕೊಡಿ. ಸಾಕಾ? ಸಾಕು. ಸ್ಲೋ ಇರಲಿ. ಮೊದಲಿಗೆ ತುಪ್ಪ ಹಾಕಿ, ನಾವು ಡ್ರೈ ಕೊಕೊನಟ್ ಇರ್ತದಲ್ಲ, ಅದನ್ನು ಸಣ್ಣ ಪೀಸ್ ಮಾಡಿ ಅದನ್ನು ಹುರಿಲಿಕ್ಕೆ ಉಂಟು ತುಪ್ಪದಲ್ಲಿ. ಸೊ ಇದು ಆಪ್ಷನಲ್, ಇದು ನಂದೇ. ಇದು ಇನೋವೇಷನ್. ಹೌದು. ಸೊ ಪ್ಯಾನ್ ಕೇಕ್ ಅಂದರೆ ಇದು ಸ್ವಲ್ಪ ದೋಸೆ ಟೈಪ್. ದೋಸೆ ಟೈಪ್ ಬರ್ತದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ಬೋದು ಕ್ವಿಕ್ಕಾಗಿ. ಗೋಧಿ ಹಿಟ್ಟು ಒಂದಿದ್ರೆ ಅದನ್ನು ಹಾಕಿ ಗ್ರೈಂಡ್ ಮಾಡಿ, ಬನಾನಾ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ದೋಸೆ ತುಂಬ ಒಳ್ಳೇದಾಗ್ತದೆ ಟೇಸ್ಟ್ ವೈಸ್. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ, ಮತ್ತು ಕ್ವಿಕ್ಕಾಗಿ ಎಲ್ಲ ಆಗ್ತದಲ್ಲ. ಸೊ ನಮ್ಮಂತ ಗೃಹಿಣಿಯರಿಗೆ ಅದೇ ಬೇಕಾಗಿರೋದು. ಈಸಿಯಾಗಿ ಆಗಬೇಕು, ತುಂಬಾ ರೈಪ್ ಆಗಿದೆ ಬನಾನಾ ಅಂದ್ರೆ ಖಾಲಿ ಆಗ್ಬೇಕಂದ್ರೆ ಹಾಗಿದೆ ಮಾಡೋದು. ಸೊ ಇದು ಸಾಕು, ನಾನು ಆಫ್ ಮಾಡ್ತೇನೆ. ಇದು ಸೈಡಲ್ಲಿ ಹೀಗೇನೆ ಇರಲಿ, ಅದರಲ್ಲೇ ಇಲ್ಲ, ಅದರಲ್ಲೇ ಇರಲಿ. ಹಾಗಾದ್ರೆ ತೀರಾ ಬ್ರೌನ್ ಆಗೋವರೆಗೂ ಅದನ್ನ ಫ್ರೈ ಮಾಡಬಾರ್ದು, ಅದೇ ಬ್ರೌನ್ ಆಗ್ತದೆ ಬಿಸಿಯಲ್ಲಿ. ಹೌದು. ನಂತರ ನನಗೆ ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರಿಗೆ ಮೊದಲು ನಾನು ಗೋಧಿ ಹಿಟ್ಟು, 1 ಕಪ್ಪಷ್ಟು ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಮಾತ್ರ ಯೂಸ್ ಮಾಡ್ಕೊಳಕ್ಕಾಗುತ್ತಾ ಇದಕ್ಕೆ? ಇದಕ್ಕೆ ಅಕ್ಕಿ ಕೂಡ ಯೂಸ್ ಮಾಡಬಹುದು, ಬ್ರೆಡ್ ಕೂಡ ಯೂಸ್ ಮಾಡಬಹುದು. ಬ್ರೆಡ್ ಕೂಡ? ಹೌದು.
ನಾನು ಅನ್ಕೊಂಡೆ ಗೋಧಿ ಎಲ್ಲ ಮೈದಾ ಅಂತ ಹೇಳ್ತೀರಿ ಅಂತ, ಬಟ್ ಇದು ಅಕ್ಕಿ ಹಿಟ್ಟು ಅಥವಾ ಬ್ರೆಡ್ ಯಾವುದು ಕೂಡ ಆಗತ್ತೆ. ಮತ್ತೆ ನಾನು ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೇನೆ. ಜಾಸ್ತಿ ಇದ್ರಲ್ಲಿ ಪೋಡಿ ಎಲ್ಲ ಮಾಡ್ತಾರೆ, ಬಜ್ಜಿ ರೀತಿ ಎಲ್ಲ, ಮತ್ತೆ ಹಲ್ವಾ ತುಂಬಾನೇ ಒಳ್ಳೇದು. ಹೌದು. ಸೊ ನಾನು ಇದನ್ನ ನೇಂದ್ರ ಹಣ್ಣು ತಗೊಂಡಿದ್ದೇನೆ. ಬಟ್ ಇದಕ್ಕೆ ಬಾಳೆಹಣ್ಣು ಬರೀ ನೇಂದ್ರ ಬಾಳೆ ಮಾತ್ರ ಇಲ್ಲ, ಯಾವ್ದು ಕಪ್ಪಾಗಿದ್ರೆ ಯಾವ್ದು ಕೂಡ ಹಾಕ್ಬೋದು. ಕಪ್ಪಾಗಿದ್ರೆ ಮಾತ್ರ ಅಲ್ಲ, ಸರಿದು ಕೂಡ ಹಾಕ್ಬೋದು. ಮತ್ತೆ ಬೆಲ್ಲ ತಗೊಂಡಿದ್ದೇನೆ 1 ಕಪ್ ಅಷ್ಟು. ತೆಂಗಿನ ತುರಿ. ಸೊ ನೀವು ಬರೀ ಕಪ್ಪಾಗಿದ್ರೆ ಅಂತ ಹೇಳಿದ್ರೆ ಇನ್ಮೇಲೆ ಯಾರಾದ್ರೂ ಮನೇಲಿ ಮಾಡಿದ್ರೆ ಓ ಬಾಳೆಹಣ್ಣು ಕಪ್ಪಾಗಿದ್ರೆ ಅದಕ್ಕೆ ಮಾಡಿದ್ದೀರಿ ಅಂತ ಅನ್ಕೊಳ್ತಾರೆ. 1 ಏಲಕ್ಕಿ ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ಟೇಸ್ಟಿಗೆ, ಯಾಕಂದ್ರೆ ಬೆಲ್ಲದಲ್ಲಿ ಕೂಡ ಉಪ್ಪು ಇರ್ತದೆ. ಸೊ ಸ್ವಲ್ಪ ಹಾಕಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ನೀರು ನೋಡ್ಕೊಳ್ಳಿ, ಸಾಕು. ಮತ್ತೆ ಬೇಕಿದ್ರೆ ಹಾಕೊಳ್ಬಹುದು, ಯಾಕಂದ್ರೆ ಬೆಲ್ಲ ಸ್ವಲ್ಪ ನೀರು ಬಿಡ್ತದೆ. ಬೆಲ್ಲ ಬಿಡುತ್ತೆ, ಬಾಳೆಹಣ್ಣು ಕೂಡ ಬಿಡ್ತದೆ. ಈಗ 1 ಕಪ್ಗೆ 1 ಬಾಳೆಹಣ್ಣು ತಗೊಂಡಿದ್ದೀರಿ, ಅಷ್ಟು ಸಾಕು. ದೊಡ್ಡದು ನೇಂದ್ರ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣಾದ್ರೆ ದೊಡ್ಡದು. ಸಣ್ಣದಾದ್ರೆ ನಮ್ಗೆ ಒಂದು 3-4 ತಕೊಳ್ಬಹುದು. ಗ್ರೈಂಡ್ ಆಗಿದೆ. ಇದು ಗಟ್ಟಿಯಾಗಿನೇ ಸ್ವಲ್ಪ ಗಟ್ಟಿ ಇರಬೇಕು, ನೀರಿರಬಾರ್ದು. ಸೊ ಇದಕ್ಕೆ ನಾವು ಆಗ ತಯಾರಿಸಿಟ್ಟಂತ ತುಪ್ಪದಲ್ಲಿ ಹುರಿದ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ, ತುಪ್ಪದೊಟ್ಟಿಗೆ. ನಾವು ಪ್ಯಾನ್ ಅನ್ನು ಇಡೋಣ, ದೋಸೆದ್ದು ಕಾವಲಿ. ಆಯಿಲ್ ಏನಾದರೂ ಹಾಕ್ಬೇಕಾ? ಆಯಿಲ್ ಹಾಕ್ಲಿಕ್ಕಿದೆ. ಸೊ ಎಣ್ಣೆ ಅಂದರೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಸ್ವಲ್ಪ ಸೊ ಇದಕ್ಕೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ ನೋಡಿದ್ರೆ ನಾವು ಅಪ್ಪ ಮಾಡ್ತೀವಿ. ಹೌದು, ನೇಯಪ್ಪ ಮಾಡ್ತೀವಿ. ಹೌದು. ಸೊ ಸೇಮ್ ಅದನ್ನೇ ಕೂಡ ಮಾಡ್ಬೋದು. ಕಾವಲಿ ಒಂದು ಚೇಂಜ್. ಯಾರು ಏನಾದ್ರೂ ಸ್ವಲ್ಪ ಇಲ್ಲ ನನಗೆ ಅಪ್ಪ ಬೇಡ ಅದೇನು ಅಂತ ಹೇಳಿದ್ರೆ ಸ್ಟೈಲ್ ಆಗಿ ಪ್ಯಾನ್ ಕೇಕ್ ಅಂತ ಹೇಳಿ ಮಾಡಿ ಕೊಡುವುದು. ಕಾವಲಿ ಬಿಸಿ ಆಗಿದೆ ನಮ್ದು. ಓಕೆ, ಸ್ವಲ್ಪನೇ ಸಣ್ಣದಾಗಿ ಹಾಕಿದ್ರೆ ಸಾಕು. ಇಷ್ಟೇ. ಲಿಡ್ ಇಡಬೇಕಾ? ಬೇಡ, ಬೇಕಾಗಿಲ್ಲ. 2 ಸೈಡ್ ಬೇಯಿಸಬೇಕು. ಮೇಲೆಯಿಂದ ಏನು ಆಯಿಲ್ ಬೇಕು ಅಂತ ಬೇಡ. ತಿರುಗಿ ಹಾಕ್ತೇವೆ. ಆಕ್ಚುಲಿ ಈ ಒಂದು ಪ್ಯಾನ್ ಕೇಕ್ ಇಲ್ಲಿ ನಾವು ದೋಸೆ ಅಂತ ಹೇಳ್ಬಿಡ್ತೀವಿ. ಅದೇ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇದನ್ನ ಪ್ಯಾನ್ ಕೇಕ್ ಅಂತ ಹೇಳ್ತಾರೆ. ಅದೇನ ಮಕ್ಕಳಿಗೆ ಫ್ಯಾನ್ಸಿ ವರ್ಡ್ಸ್ ಇಷ್ಟವೋ ಏನೋ ಗೊತ್ತಿಲ್ಲ, ಬಟ್ ಆ ಥರ ಹೇಳಿದ್ರೆ ಬೇಗ ಸೇರುತ್ತೆ. ದೋಸೆ ಅಂದ್ರೆ ಸೇರಲ್ಲ. ಪ್ಯಾನ್ ಕೇಕ್ ಮತ್ತೆ ದೋಸೆ ಒಂದೇ. ಸೊ ಮಕ್ಕಳು ನೋಡ್ತಾ ಇದ್ರೆ ಅಲ್ಲೇ ಬೇಕಾದ್ರೆ ಮ್ಯೂಟ್ ಮಾಡಿಬಿಡಿ, ಯಾಕೆಂತ ಹೇಳಿದ್ರೆ ತಿನ್ನಿಸ್ಬೇಕು ಅಂತ ಹೇಳಿದ್ರೆ ಈ ತರ ಎಲ್ಲ ಹೊಸ ಹೆಸರು ಇಡ್ಬೇಕು. ಸ್ಯಾಂಡ್ವಿಚ್ ಕೂಡ ಹಾಗೆ, ಸ್ಯಾಂಡ್ವಿಚ್ ನಾರ್ಮಲ್ ಆಗಿ, ಬ್ರೆಡ್ ಅಂದ್ರೆ ಸ್ಯಾಂಡ್ವಿಚ್ ಅಂದ್ರೆ ಓಕೆ. ಅದೇನೋ ಫ್ಯಾನ್ಸಿ, ಅದರಲ್ಲಿ ತುಂಬಾ ಕೆಲಸ ಇದೆ. ಅದು ರೆಸ್ಟೋರೆಂಟ್ಸ್ ಅಲ್ಲಿ ಆ ತರ ಕೊಡುವಾಗ ಭಾರಿ ತುಂಬಾ ಖುಷಿಯಲ್ಲಿ ತಿಂತಾರೆ. ಅದರಿಂದಾಗ್ಲೇ ಎಲ್ಲ ತಾಯಂದ್ರು ಕೂಡ ಈ ತರ ಸ್ವಲ್ಪ ಕಲಿಸ್ತೀವಿ ಅಂತ ಇರೋದನ್ನ ಅದನ್ನೇ ಸ್ವಲ್ಪ ಹೆಸರು ಬೇರೆ ಮಾಡಿ ಮಾಡುವಂಥದ್ದು. ಇದಾಗಿದೆ ನೋಡಿ, ಕಲರ್ ಹೀಗೆ ಬ್ರೌನ್ ಬರ್ಬೇಕು. ಹೀಗೇನೆ ಇದನ್ನೇ ಏನಾದ್ರೂ ನಾನು ಬಾಳೆಹಣ್ಣಿನ ದೋಸೆ ಮಾಡಿದೀನಿ ತಿನ್ನಿ ಮಕ್ಕಳೇ ಅಂದ್ರೆ ತಿನ್ನಲ್ಲ.
ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ತೇನೆ. ಎಸ್. ದೊಡ್ಡದೆಲ್ಲ ಕಾವಲಿ ಇರ್ತದೆ ಕೆಲವರ ಹತ್ರ, ಅದರಲ್ಲಿ 1-2 ಸಣ್ಣ ಸಣ್ಣ ಒಟ್ಟೊಟ್ಟಿಗೆನೆ 3-4 ಮಾಡ್ಕೊಳ್ಬೋದು. ಕೆಲವು ಕಾವಲಿಯಲ್ಲಿ 4 ಹೋಲ್ ಇರ್ದೆ ಬರ್ತದೆ, ಅದಕ್ಕೆ ಸಣ್ಣ ಸಣ್ಣ ದೋಸೆ ಮಾಡ್ಲಿಕ್ಕೆ ಅಂತಲೇ ಅದನ್ನೆಲ್ಲ ಇದಕ್ಕೆ ಯೂಸ್ ಮಾಡಬಹುದು. ಅದೇ ಹೇಳಿದ್ದು, ಅದೇ ಸಲಕ್ಕೆ 4 ದೋಸೆ ಬರ್ತದೆ. ಹೌದು, ಅದೇ ಹೇಳಿದ್ದು ಕುಕಿಂಗ್ ಇನೋವೇಷನ್ಸ್. ಆ ಒಂದು ಇನೋವೇಷನ್ ಜೊತೆಗೆ ಅದಕ್ಕೆ ಬೇಕಾಗಿರುವಂತ ಯೂಟೆನ್ಸಿಲ್ಸ್ ಕೂಡ ಈಗ ಇನೋವೇಟಿವ್ ಯೂಟೆನ್ಸಿಲ್ಸ್ ಬಂದಿದೆ. ಹೌದು. ಇದಾಗಿದೆ, ಗ್ಯಾಸ್ ಆಫ್ ಮಾಡ್ತೇನೆ. ಇದನ್ನೀಗ ಕಟ್ ಮಾಡಿ ನಾವು ಸರ್ವಿಂಗಿಗೆ ಕೊಡ್ತೇವೆ. ಓಹ್, ಸೊ ಸರ್ವ್ ಮಾಡಬೇಕಾದ್ರೂ ಸ್ವಲ್ಪ ಡಿಫ್ರೆಂಟ್ ಟೆಕ್ನಿಕ್. ಸರ್ವಿಂಗ್ ಮಾಡ್ತೇನೆ. ಇದಕ್ಕೆ ಹನಿ ತಗೊಂಡಿದ್ದೇನೆ ನಾನು. ಮೇಲ್ಗಡೆಯಿಂದ ಸರ್ವ್ ಮಾಡುವಾಗ ಹನಿಯೊಟ್ಟಿಗೆ ಸರ್ವ್ ಮಾಡಿದ್ದು. ಸೊ ಬನಾನಾ, ಸೊ ಬಾಳೆಹಣ್ಣಿನಿಂದಲೇ ಮಾಡಿದ್ದಂತ ಗೊತ್ತಾಗಲಿಕ್ಕೆ. ಇಲ್ಲಿದ್ರೆ ಅದು ಎಕ್ಸ್ಟ್ರಾ ಇದ್ರೆ ಇದನ್ನ ನಾನು ಒಳ್ಳೆ ರೀತಿಯಲ್ಲಿ ಡೆಕೋರೇಟ್ ಮಾಡಿದ್ದೀನಿ, ತಿನ್ನಿ ಬಾಳೆಹಣ್ಣನ್ನು ಕೂಡ ಅಂತೇಳಿ. ಸೊ ಎಲ್ಲವೂ ಕೂಡ ಇದರಲ್ಲಿ ಹೆಲ್ದಿ ಬ್ರೇಕ್ಫಾಸ್ಟ್. ಓಕೆ, ನಮ್ಮದು ಬನಾನಾ ಪ್ಯಾನ್ ಕೇಕ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ಖಂಡಿತ ಒಟ್ಟಿಗೆ ಕೂತ್ಕೊಂಡು ಟೇಸ್ಟ್ ನೋಡೋಣ. ಬಟ್ ನಾವು ಯೂಶ್ವಲಿ ಮಾಡುವಂಥ ದೋಸೆಯನ್ನು ಅದನ್ನು ಡಿಫ್ರೆಂಟಾಗಿ ಮಾಡೋದಲ್ಲದೆ ಪ್ರೆಸೆಂಟ್ ಕೂಡ ಮಾಡಿದ್ದೀರಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಸೊ ಬನಾನಾ ಪ್ಯಾನ್ ಕೇಕ್, ಬಾಳೆಹಣ್ಣಿನ ದೋಸೆನಾ? ಬನಾನಾ ಪ್ಯಾನ್ ಕೇಕ್ ಹಾಗೆ ಹೇಳಿ ಇದನ್ನು ಅದ್ರ ಜೊತೆಗೆ ಇನ್ನೂ ಹೆಲ್ದಿ ಆಗೋದಕ್ಕೆ ಇದಕ್ಕೆ ಹನಿ ಎಲ್ಲ ಹಾಕಿ, ಅಂದರೆ ಜೇನುತುಪ್ಪವೆಲ್ಲ ಹಾಕಿ ಸರ್ವ್ ಮಾಡಿದ್ದಾರೆ. ಒಳ್ಳೆ ಟೇಸ್ಟಿ ಆಗಿರ್ಬೋದು. ಯಾವ ರೀತಿ ಇದನ್ನು ತಯಾರಿಸೋದು ಮತ್ತೊಮ್ಮೆ ನೋಡಿ. ಬನಾನಾ ಪ್ಯಾನ್ ಕೇಕ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಕೊಬ್ಬರಿ ಚೂರುಗಳನ್ನು ಹುರಿದಿಟ್ಟುಕೊಳ್ಳಿ. ನಂತರ 1 ಕಪ್ ಗೋಧಿ ಹಿಟ್ಟಿಗೆ 1 ನೇಂದ್ರ ಬಾಳೆಹಣ್ಣು, 1 ಕಪ್ ಬೆಲ್ಲ, 1 ಕಪ್ನಷ್ಟು ತೆಂಗಿನ ತುರಿ, ಏಲಕ್ಕಿ, ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಹುರಿದಿಟ್ಟ ಕೊಬ್ಬರಿ ಚೂರುಗಳನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ದಪ್ಪನೆ ದೋಸೆ ಹುಯ್ದು 2 ಕಡೆ ಕಾಯಿಸಿಕೊಳ್ಳಿ. ಇದೇ ರೀತಿ 2-3 ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಬಳಿಕ ಒಂದರ ಮೇಲೊಂದು ಇಟ್ಟು ಜೇನುತುಪ್ಪ ಹರಡಿ ಸರ್ವ್ ಮಾಡಿ ಬನಾನಾ ಪ್ಯಾನ್ ಕೇಕ್. ಯಮಿ ಯಮಿ ಟೇಸ್ಟಿ ಟೇಸ್ಟಿ ಬನಾನಾ ಪ್ಯಾನ್ ಕೇಕ್ ಏನೋ ರೆಡಿ ಆಯಿತು. ನೆಕ್ಸ್ಟ್ ಇನೋವೇಟಿವ್ ರೆಸಿಪಿ ಅಂತ ಹೇಳಿದ್ದಾರೆ. ಯಾವ ಇನೋವೇಟಿವ್ ರೆಸಿಪಿ ಅವರೇ ಹೇಳಬೇಕು. ಅವರು ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀರು ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ನಾರನ್ಸ ಡೈಲಿ ಬ್ರೆಡ್ ಆ್ಯಂಡ್ ಡೈಲಿ ಫುಡ್. ಸೊ ಪ್ಯಾನ್ ಕೇಕ್ ರೆಡಿಯಾಗಿದೆ, ರೆಸ್ಟ್ ಆಗ್ತಾ ಇದೆ. ಸೊ ಕೇಕ್ ರೆಸ್ಟ್ ಆಗುವಷ್ಟು ಹೊತ್ತು ನೆಕ್ಸ್ಟ್ ಯಾವ ಇನೋವೇಟಿವ್ ರೆಸಿಪಿ ಬನ್ನಿ ಕೇಳೋಣ.
ಎಸ್ ಮೇಡಮ್, ಈಗ ಯಾವ ನಿಮ್ಮ ಇನೋವೇಟಿವ್ ರೆಸಿಪಿ ನಮಗೆ ತಯಾರಾಗುತ್ತೆ? ನಾನು ಎಗ್ಗಿಂದ ಬನಾನಾ ಲೀಫ್ ಎಗ್ ಮಸಾಲಾ ಫ್ರೈ. ಬನಾನಾ ಲೀಫ್ ಎಗ್ ಮಸಾಲಾ ಫ್ರೈ. ಓಹ್, ಹೆಸರೇ ಇಷ್ಟು ಉದ್ದ ಇದೆ. ಬಟ್ ಹೇಗೆ ಮಾಡ್ತೀರಿ ಅದೆಲ್ಲ ನಿಮಗೆ ಬಿಟ್ಟಿದ್ದು, ಗೊತ್ತಿಲ್ಲ. ನಿಮ್ದು ಯಾಕೆ ಅಂತ ಹೇಳಿದ್ರೆ ನಾನೇನೋ ಊಹಿಸಿರ್ತೀನಿ, ನೀವೇನೋ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಸೊ ತುಂಬ ಊಹೆ ಮಾಡೋದು ಬೇಡ, ನೀವು ಹೇಳ್ಕೊಡಿ. ಸರಿ, ಹೇಗೆ? ಮೊದಲಿಗೆ 3 ಎಗ್ ತಗೊಂಡಿದ್ದೇನೆ. ಹಾಂ, ಇದನ್ನು ಆಲ್ರೆಡಿ ಬೇಯಿಸಿಟ್ಟಿದ್ದೇನೆ. 2 ಸ್ಲೈಸ್ ಮಾಡಲಿಕ್ಕೆ. ಇದನ್ನು ಒಂದು ಪ್ಯಾನಿಗೆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ. ಪ್ಯಾನ್ ಕೊಡ್ಬೇಕಾ? ಸಾಸ್ ಪ್ಯಾನ್ ಸಾಕಲ್ಲ? ಹಾಂ, ಸಾಕು. ಸ್ಲೋ ಇಲ್ಲಿ ಅಲ್ಲಿ ತನಕ ಆಯಿಲ್ ಹಾಕ್ಬೇಕಾ? ಹಾಂ, ಆಯಿಲ್ ಹಾಕ್ಲಿಕ್ಕೆ ಉಂಟು. ಹೌದು, ಓಕೆ, ಹಾಕ್ಲಾ? ಹಾಂ, ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು. ಸೊ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಮೊಟ್ಟೆ ಫ್ರೈ ಮಾಡುವಾಗ ಹಾಕ್ಲಿಕ್ಕಿದೆ. ನನಗೆ ಯೆಲ್ಲೋ ಪೌಡರ್ ಸ್ವಲ್ಪ ಕೊಡಿ. ಓಕೆ. ಇದಕ್ಕೆ ಸೊ ಅರಿಶಿನ ಪುಡಿ ಅರ್ಧ ಸ್ಪೂನ್ ಅಷ್ಟು ಸಾಕಾ? ಸಾಕು. ಮೆಣಸಿನ ಹುಡಿ, ಮೆಣಸಿನ ಪುಡಿ ಸಾಕು. ಸ್ಪೂನ್ ಕೊಡಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಪ್ಯಾನಿಗೆ ಹಾಕ್ತೇನೆ. ಡೈರೆಕ್ಟ್ ಪ್ಯಾನ್ಗೆ ಹಾಕ್ಕೊಂಡು ಎಲ್ಲ ಮಸಾಲೆ ಒಮ್ಮೆಲೆ ಒಟ್ಟಿಗೆ ಮಿಕ್ಸ್ ಆಗಿ ಬಿಡ್ತದೆ. ಸೊ ಅದಕ್ಕೆ ಮೊಟ್ಟೆಯನ್ನು ಹಾಕಿ ಫ್ರೈ ಮಾಡಲಿಕ್ಕೆ. ಅದು ಮಸಾಲೆ ಒಟ್ಟಿಗೆ ಒಳ್ಳೆ ಕಂಬೈಂಡ್ ಆಗಿ ಫ್ರೈ ಆಗ್ತದೆ ಹೀಗೆ ಹಾಕಿದ್ರೆ. ಎರಡು ಸೈಡ್ ಕೂಡ ಕಾಯಿಸಬೇಕು. ಸೊ ಇನೋವೇಷನ್ಸ್ ಅಂದಾಗ ಫಸ್ಟಿಗೆ ನಿಮಗೆ ಉಳಿಯುವಂಥದ್ದು ಯಾವ ಟೈಪ್ ರೆಸಿಪೀಸ್? ನನಗೆ ನಾನ್ ವೆಜ್ ಜಾಸ್ತಿ. ನಾನ್ ವೆಜ್ಜಲ್ಲಿ? ಓಕೆ. ಸೊ ಅದನ್ನು ಇಮಿಡಿಯೇಟ್ ಟ್ರೈ ಮಾಡ್ತೀರಾ? ಅವಾಗಲೇ ಹೇಗೆ? ಮಾಡ್ತೇನೆ, ಇಮಿಡಿಯೇಟ್ ಆಗಿ ಟ್ರೈ ಇದ್ದಾಗ ಮಾಡ್ತೇನೆ. ಹಾಂ ಹಾಂ. ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್ಸ್ಗೆ ಏನೇ ಇನೋವೇಷನ್ಸ್ ಅಂತ ಅಂದರೂ ಕೂಡ ಫಸ್ಟ್ ಬರೋದೇ ನಾನ್ ವೆಜ್. ಯಾವುದು ನಾನ್ ವೆಜ್ ರೆಸಿಪಿ? ಹೌದು, ಜಾಸ್ತಿ ಮೊಟ್ಟೆ ಈಸಿಯಲ್ಲಿ ಮಾಡೋದಾದ್ರೆ ಎಷ್ಟೋ ಟೈಪ್ಸ್ ಅದು ವೆರೈಟೀಸ್ ಮಾಡ್ಬೋದು. ಇದನ್ನು ಹೀಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರ್ತದೆ. ಹೌದು, ಅದಕ್ಕೊಂದು ಸಾಸಿವೆ ಕರಿಬೇವು ಒಗ್ಗರಣೆ ಹಾಕಿಬಿಟ್ಟು ಹಾಗೆ ತಿಂತಾ ಇದ್ರೆ ಇನ್ನೂ ಚೆನ್ನಾಗಿ. ಇದು ಫ್ರೈ ಆಗಿದೆ, ನಾನು ತೆಗೆದಿಡೋಣ. ಓಕೆ. ಸೊ ಮತ್ತೆ ಇದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ. ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಎರಡು ಕರಿಬೇವಿನ ಎಲೆ ತಗೊಂಡಿದ್ದೇನೆ. ಇದು ನಾವೀಗ ಮಸಾಲೆ ಮಾಡಲಿಕ್ಕೆ. ಈರುಳ್ಳಿ ಸಣ್ಣದಾಗಿ ಹಚ್ಕೊಳ್ಬೇಕು. ತುಂಬ ಸಣ್ಣ? ಹೌದು, ನಮಗೆ ತುಂಬ ಸಾಫ್ಟ್ ಆಗಬೇಕದು ಮಸಾಲೆ ಪ್ರಿಪೇರ್ ಮಾಡುವಾಗ. ಸೊ ಇದನ್ನು ಫಿಶ್ಗೆ ಕೂಡ ಟ್ರೈ ಮಾಡ್ಬೋದು. ಹಾಂ, ಹೌದು. ಮಸಾಲೆ ಸ್ವಲ್ಪ ಚೇಂಜ್ ಇರ್ತದೆ. ಅದಕ್ಕೆ ನಾವು ಒಣಮೆಣಸು ಹಾಕ್ಲಿಕ್ಕಿದೆ. ಒಣಮೆಣಸು ಅಂದ್ರೆ ಒಗ್ಗರಣೆಗ ಅಥವಾ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಹಾಕೋದು ಫಿಶ್ ಮಸಾಲೆಗಾದ್ರೆ. ಸೊ ಫಸ್ಟ್ ನ ಮೆಥಡ್ ಸೇಮ್. ಅರಶಿನ, ಉಪ್ಪು ಮತ್ತೆ ಮೆಣಸಿನ ಹುಡಿ ಹಾಕಿ ನಾರ್ಮಲ್ ಆಗಿ ಸ್ವಲ್ಪ ಫ್ರೈ ಮಾಡಬೇಕು ಮೀನನ್ನು. ಮತ್ತೆ ಈ ಮಸಾಲೆ ಎಲ್ಲ ಹಾಕಿ ಇನ್ನೊಂದ್ಸಲ ಬನಾನಾ ಲೀಫಲ್ಲಿ ಫ್ರೈ ಮಾಡಿದ್ರೆ ಆಯ್ತು. ಜಿಂಜರ್ ಗಾರ್ಲಿಕ್ ಪೇಸ್ಟ್.
ವರುಣ ಮಸಾಲದವರ ಬರೀ ಪೌಡರ್ಸ್ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದೆ. ಸಾಕ ಸಾಕು. ಇದು ಬಹುಶಃ ಊಟಕ್ಕೆ. ಊಟಕ್ಕೆ. ಈಗ ಫಿಶಲ್ಲಿ ಮಾಡ್ಬೋದು ಅಂತ ಹೇಳಿದ್ರಿ. ಯಾವ ಟೈಪ್ ಎಲ್ಲ ಫಿಶ್ ಇದಕ್ಕೆ ಯೂಸ್ ಆಗ್ತದೆ? ಅದಕ್ಕೆ ಬಂಗುಡೆ ಮತ್ತೆ ಅಂಜಲ್ ಫಿಶ್ ಬರ್ತದಲ್ಲ, ಅದು ತುಂಬಾ ಸೂಟೇಬಲ್. ಹೌದು, ಬಾಯಲ್ಲಿ ಈಗಲೇ ನೀರು ಬಂದ್ಬಿಡ್ತು. ಮತ್ತೆ ಇನ್ನೊಂದು ಡಿಸ್ಕೋ ಮೀನ್ ಅಂತ ಹೇಳ್ತಾರೆ, ಡಿಸ್ಕೋ ಮೀನ್, ಅದು ಕೂಡ ಅದು ಕೂಡ ಒಳ್ಳೇದಾಗ್ತದೆ. ಇದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಮೀನು, ಡಿಸ್ಕೋ. ಹೌದು. ಸೊ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತೇನೆ. ಓಕೆ. ಸ್ವಲ್ಪ ಉಪ್ಪು ಹಾಕ್ತೇನೆ, ಬೇಗ ಸಾಫ್ಟ್ ಆಗಲಿಕ್ಕೆ. ಸ್ವಲ್ಪ ಸಾಕು. ಅದರಲ್ಲೂ ಇದೆ ಆಲ್ರೆಡಿ ಪ್ಯಾನಲ್ಲಿ ಮಸಾಲೆಯಲ್ಲಿ ಕೂಡ ಇದೆ. ಸ್ವಲ್ಪ ನೀರು ಕೊಡಿ. ಸಾಕು. ಇದಕ್ಕೆ ನಾನು ಅರುಣಾದವರ ಎಗ್ ಮಸಾಲ ಹಾಕ್ತಾ ಇದ್ದೇನೆ, ಎಗ್ ಮಸಾಲ ಹುಡಿ. ಓಕೆ. ಸೊ ನೀವು ಅದೇ ಡಿಫ್ರೆನ್ಸ್ ಅಂತ ಹೇಳಿದ್ರಿ. ಹೌದು. ಫಿಶ್ಗೆ ಆದರೆ ನಾವು ಪೇಸ್ಟ್ ಮಾಡಿ ಹಾಕೊಳ್ಬೇಕು. ಹುಳಿಗೆ ಬರೀ ಟೊಮ್ಯಾಟೊ ಸಾಕು, ಎಗ್ಗಿಗೆ ಟೊಮೆಟೊ ಸಾಕು, ಅದಕ್ಕೆ ನಿಂಬೆ ಹಣ್ಣಿನ ರಸ ಹಾಕಬೇಕು ಸ್ವಲ್ಪ. ಹಾಗಾದ್ರೆ ಹುಳಿ ಅದು ಆಗ್ತದೆ. ಓಕೆ, ಮಸಾಲ ನಮ್ದು ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ತೇನೆ. ಚೆನ್ನಾಗಿ ಪೇಸ್ಟ್ ಆಗಿದೆ. ಹೌದು, ಇಷ್ಟು ಬರಬೇಕು. ಆಫ್ ಮಾಡಲಾ? ಆಫ್ ಮಾಡಿ. ಸೊ ಇಲ್ಲಿ ಇರಲಿ ಅದು. ಸೊ ಬನಾನಾ ಲೀಫ್ ತಗೊಂಡಿದ್ದೇನೆ ನಾನು. ಅದನ್ನು ಚೆನ್ನಾಗಿ ಬಾಡಿಸಿಕೊಂಡು ತಂದಿದ್ದೇನೆ. ಆಲ್ರೆಡಿ ಬಾಡಿಸಿ ಹೌದು ಹೌದು. ಬೆಂಕಿಗೆ ಇಟ್ಟು ಬಾಡಿಸ್ಕೊಂಡ್ರೆ ಹೌದು, ಕಟ್ಲಿಕ್ಕೆ ನಮಗೆ ಈಸಿ ಆಗ್ತದೆ ಹೀಗೆ ಬಾಡಿಸ್ಕೊಂಡು. ಅದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಓಕೆ. ಒಂದು ಸ್ಪೂನ್ ಕೊಡಿ. ನಾವು ರೆಡಿ ಮಾಡಿದ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಆನಂತರ ಎಗ್ ಫ್ರೈ ಮಾಡಿದ್ವಲ್ಲ ಅದನ್ನು ಹೀಗೆ ಇಟ್ಟು ಅದರ ಮೇಲೆ ಸ್ವಲ್ಪ ಮಸಾಲೆ ಹಾಕಬೇಕು. ಸೊ ನಂತರ ಇದನ್ನು ಹೀಗೆ ಫೋಲ್ಡ್ ಮಾಡಿ ಹೀಗೆ ಕಟ್ಟೋದು. ಸೊ ಯಾವುದೂ ವೇಸ್ಟ್ ಆಗೋಲ್ಲ ಅಂತ ಹೇಳಿದ್ರೆ ಒಂದು ಕಲ್ಪವೃಕ್ಷ, ತೆಂಗಿನ ಮರ, ಇನ್ನೊಂದು ಬಾಳೆಹಣ್ಣು. ಸೊ ಅದರಿಂದ ಕಟ್ಟೋದಕ್ಕೂ ಸಾಧ್ಯ. ಎಲೆಯಿಂದ ಕೂಡ ಬೇರೆ ರೀತಿಯಾದಂಥ ಈ ಥರ ಮರ್ಚ್ಕೊಂಡು ಪ್ಯಾಕಿಂಗ್ ಮಾಡೋದಕ್ಕೆ ಈಸಿ. ಬಾಳೆಹಣ್ಣು ಸಿಗುತ್ತೆ, ಬಾಳೆ ದಿಂಡಿಂದ ಕೂಡ ಪದಾರ್ಥ ಮಾಡ್ಕೊಳ್ಬೋದು. ಓಕೆ, ಒಂದು ರೆಡಿ ಆಯಿತು. ಸೊ ಇದು ಡೈರೆಕ್ಟ್ ಈ ಥರನೇ ಸರ್ವಿಂಗಾ? ಅಲ್ಲಲ್ಲ, ಇದನ್ನು ಫ್ರೈ ಮಾಡಲಿಕ್ಕಿದೆ. ಮತ್ತೆ ಪುನಃ ಫ್ರೈ ಮಾಡ್ಕೊಳ್ಳೋದು. ಸೊ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದೊಂದೇ ಪೋಟ್ಲಿ ಇಟ್ಕೊಂಡು ಹೋಗೋದಕ್ಕೆ ಸುಲಭ. ಹೌದು, ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡುವಾಗ ಈ ಥರ ತುಂಬಾನೇ ಒಳ್ಳೆಯದು. ನಮ್ಮದು ಬನಾನಾ ಲೀಫ್ ಎಗ್ ಮಸಾಲ ಫ್ರೈ ಆಗ್ತಾ ಬಂತು. ಇದನ್ನಿನ್ನು ಫ್ರೈ ಮಾಡೋದು. ಮತ್ತೆ ಪುನಃ ಇದನ್ನ. ಸೊ ಹಾಗಾದರೆ ಫ್ರೈಯಿಂಗ್ ಪ್ಯಾನ್ ಸಾಕಾ? ಸಾಕು. ಆಯಿಲ್ ಹಾಕ್ಬೇಕಾ? ಇಲ್ಲಿ ಇದೆ. ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಸ್, ವಿಟಮಿನ್ ಎ, ಡಿ, ಇ ಅಂಡ್ ರಿಚ್. ಕರೆಕ್ಟ್. ಸೊ ನಾವೇ ಹೇಳೋದಲ್ಲ, ನಮ್ಮ ಬಂದಂಥ ಅತಿಥಿ ಕೂಡ ಹೇಳ್ತಾರೆ. ಸೂಪರ್.
ಈಗ ಅದರಲ್ಲಿ ಎಗ್ ಬೆಂದಿದೆ, ಹೌದು ಅದನ್ನ ಫ್ರೈ ಮಾಡಿದಿರಿ, ಹೌದು ಮಸಾಲೆ ಕೂಡ ಆಯ್ತು, ಬೆಂದಿದೆ. ಅದು ಕೂಡ ಆಗಿದೆ. ಮತ್ತೆ ಪುನಃ ಯಾಕೆ ಫ್ರೈ? ಅದು ಬಾಳೆ ಎಲೆಯದ್ದು ಅರೋಮ ಒಂದು ಸಿಗ್ತದೆ, ಅದೊಂದು ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ. ಅದಕ್ಕೋಸ್ಕರ. ಹೌದು. ನಮಗೆ ಈಗ ನೀವು ಫಿಶ್ ಅಲ್ಲಿ ಮಾಡ್ಬೋದು ಹೇಳಿದ್ರಿ. ಹೌದು. ಫಿಶ್ ಅದನ್ನ ಪೂರ್ತಿಯಾಗಿ ಬೇಯಿಸ್ಕೊಂಡು ಇಡುವಂಥದ್ದ ಅಥವಾ ಅರ್ಧ ಅದನ್ನ ಫ್ರೈ ಮಾಡಿ ಮತ್ತೆ ಇದರಲ್ಲಿ ಸ್ವಲ್ಪ ಅರ್ಧ ಫ್ರೈ ಮಾಡಿ, ಅಂದ್ರೆ ನಾವು ಮೆಣಸಿನ ಹುಡಿ ಮತ್ತೆ ಹಳದಿ ಹುಡಿ ಉಪ್ಪು ಹಾಕಿ ಸ್ವಲ್ಪ ಅರ್ಧ ಹಾಫ್ ಬಾಯ್ಲ್ ಮಾಡಿ ಫ್ರೈ ಮಾಡಿ ಇಡುವುದು. ಮತ್ತೆ ಮಸಾಲೆ ಒಟ್ಟಿಗೆ ಇನ್ನೊಂದ್ಸಲ ಹೀಗೇನೆ ಸೇಮ್ ಮೆಥಡ್ ಎಲ್ಲ ಸೇಮ್ ಹೀಗೇನೆ. ಮಸಾಲೆ ಒಂದು ಮಾತ್ರ ಡಿಫ್ರೆಂಟ್. ಹೌದಾ, ಅದೇ ಹೇಳಿದ್ದು. ಫಿಶ್ಗೆ ಆದ್ರೆ ಅದು ಅಗತ್ಯ ಬೇಕಾಗುತ್ತೆ, ಇದಕ್ಕೆ ಬೇಕಾ ಅಂತ ಅದೇ ಆ ಒಂದು ಕ್ವೆಶ್ಚನ್. ಅಂದ್ರೆ ಅದ್ರದ್ದು ನಮ್ಗೆ ಬನಾನಾ ಲೀಫ್ ಅದ್ದು ಅರೋಮ ಬರ್ಲಿಕ್ಕೆ ಅಂತ ನಮ್ಗೆ ಟೇಸ್ಟ್ ವೈಸ್ ಕೂಡ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸೊ ಹಾಗೇನೆ ತಿಂದ್ರೆ ಹೇಗೆ ಇರ್ತದೆ ಟೇಸ್ಟ್, ನಾವು ನಾರ್ಮಲಿ ಎಗ್ ಮಸಾಲ ಎಲ್ಲ ಮಾಡಿ ತಿಂತೇವೆ. ಸೊ ಬನಾನಾ ಲೀಫ್ ಅದೊಂದು ಅರೋಮ ಹೇಗೆ ಅದು ಡಿಫ್ರೆಂಟ್. ಹೌದು. ಓಕೆ, ನಮ್ದು ರೆಡಿ ಆಗಿದೆ ಬನಾನಾ ಲೀಫ್ ಎಗ್ ಮಸಾಲ ಫ್ರೈ. ಈಗ ಗೊತ್ತಾಯ್ತು, ಬನಾನಾ ಲೀಫ್ ಎಗ್ ಮಸಾಲ ಈಗ ಕಂಬೈಂಡ್ ಆಗಿ ಒಟ್ಟಿಗೆ ಎಲ್ಲ ಫ್ರೈನೂ ಆಯ್ತು. ಗ್ಯಾಸ್ ಆಫ್ ಮಾಡ್ತೇವೆ. ಸರ್ವ್ ಮಾಡ್ತೇನೆ. ಒಂದನ್ನು ಓಪನ್ ಮಾಡಿ ತೋರಿಸ್ತೇನೆ. ಎಲ್ಲ ಕಂಬೈಂಡ್ ಆಗಿದೆ. ಎಲ್ಲ ಕಂಬೈಂಡ್ ಆಗಿದೆ. ಬನಾನಾ ಲೀಫ್ ಎಗ್ ಮಸಾಲ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಇದನ್ನು ನೋಡ್ತಾ ಇದ್ರೆ ನನಗೆ ಚಿಕ್ಕವರಿರುವಾಗ ಒಂದು ಸೀರಿಯಲ್ ಬರ್ತಾ ಇತ್ತು, ಪೋಟ್ಲಿ ಬಾಬಾಕಿ ಅಂತ. ಸೊ ಇದು ಪೋಟ್ಲಿ ಸುಷ್ಮಿತಾಕಿ ಅಂತ ಹೇಳಬೇಕು ಅಷ್ಟೇ. ಸೊ ತುಂಬ ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಪಾಕೆಟ್ಸ್, ಹಾಗೆ ಟ್ರಾವೆಲಿಂಗ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಸಾಲೆ ಎಲ್ಲ ಹಾಗೆ ಮಾಡಿಕೊಟ್ರೆ ಎಲ್ಲ ಸ್ಕ್ರಾಂಬಲ್ ಆಗುವಂಥ ಚಾನ್ಸಸ್. ಇದನ್ನು ಹಾಗೆ ಒಂದನ್ನೇ ಬಿಚ್ಚಿ ನೀಟಾಗಿ ತಿನ್ಕೊಳ್ಬೋದು. ಪಾಕೆಟ್ ಎಗ್ ಮಸಾಲ, ಸ್ವಲ್ಪ ಮಕ್ಕಳಿಗೆ ಹೊಸ ಹೆಸರು. ಅದು ಇನ್ನೋವೇಷನ್ಸ್ ಇನ್ನಷ್ಟು ಮಾಡ್ಕೊಳ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿರುವಂಥ ಬನಾನಾ ಲೀಫ್ ಎಗ್ ಮಸಾಲ ಫ್ರೈ. ಸೊ ಇದನ್ನ ನೋಡಿಬಿಟ್ಟೆ ಹೇಳಬೇಕಾಗುತ್ತೆ, ಇಷ್ಟು ಉದ್ದ ಹೆಸರಿಟ್ಟಿದ್ದಾರೆ. ಸೊ ನಾನಂತೂ ಇದಕ್ಕೆ ಹೆಸರಿಡ್ತಾ ಇದ್ದರೆ ಪೋಟ್ಲಿ ಸುಷ್ಮಿತಾಕಿ ಅಂತ ಹೆಸರಿಡ್ತಾ ಇದ್ದೆ. ತುಂಬ ಸುಲಭವಾಗಿ ಆರಾಮ್ಸೆ ನೆನ್ಪಿಟ್ಕೊಳ್ಬೋದು. ಸೊ ಯಾರೆಲ್ಲ ತಯಾರಿಸ್ತಾರೆ ಅವರ ಹೆಸರನ್ನು ಅದಕ್ಕೆ ಜೋಡಿಸಿದ್ರಾಯ್ತು ಅಷ್ಟೇ. ಸೊ ಸೂಪರ್ ಆಗಿರುವಂಥ ರೆಸಿಪಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬನಾನಾ ಲೀಫ್ ಎಗ್ ಮಸಾಲ ಫ್ರೈ ತಯಾರಿಸೋ ವಿಧಾನ. ಮೊದಲಿಗೆ ಬೇಯಿಸಿದ ಮೊಟ್ಟೆಯನ್ನು 2 ಭಾಗ ಮಾಡಿಕೊಳ್ಳಿ. ನಂತರ ಬೌಲ್ನಲ್ಲಿ ಅರಿಶಿನ ಪುಡಿ, ಮೆಣಸಿನ ಪುಡಿ, ಉಪ್ಪನ್ನು ಬೆರೆಸಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕಿ ಮಿಶ್ರಣ ಮಾಡಿದ ಮಸಾಲೆಗಳನ್ನು ಹರಡಿ ಮೊಟ್ಟೆಯನ್ನು ಇಟ್ಟು ಕಾಯಿಸಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕಿ ಬಿಸಿ ಮಾಡಿಕೊಂಡು ಕರಿಬೇವು, ಹೆಚ್ಚಿದ ಈರುಳ್ಳಿಯನ್ನು ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಸ್ವಲ್ಪ ನೀರು, ಎಗ್ ಮಸಾಲ ಪುಡಿ ಹಾಕಿ ಬೇಯಿಸಿ. ಬಳಿಕ ಬಾಳೆ ಎಲೆಯ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ತಯಾರಿಸಿದ ಮಸಾಲೆ ಹಾಕಿ ಮೇಲಿನಿಂದ ಮೊಟ್ಟೆಯನ್ನು ಇಟ್ಟು ಮಡಚಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಬನಾನಾ ಲೀಫ್ ಎಗ್ ಮಸಾಲ ಫ್ರೈ ತಯಾರು. ಎಸ್ ಮೇಡಮ್. ಸೊ ಒಂದಂತೂ ಬನಾನಾ ಲೀಫ್ ಎಗ್ ಮಸಾಲ ಫ್ರೈ ರೆಡಿಯಾಗಿದೆ. ಇನ್ನೊಂದು ಸೂಪರ್ ಈಸಿ ಆಗಿರುವಂಥ ಬನಾನಾ ಪ್ಯಾನ್ ಕೇಕ್. ಓ, ಇದರಲ್ಲಿ ಸೊ ಬನಾನಾ ಲೀಫ್ ಇದೆ, ಇಲ್ಲಿ ಬನಾನಾ ಇದೆ. ವೆರಿ ನೈಸ್. ಸೊ ಆಗಲೇ ನಾನು ಹೇಳಿದ ಹಾಗೆ
ಸೊ ಬಾಳೆ ಅದ್ರ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಇದರಲ್ಲಿ ಕರೆಕ್ಟಾಗಿ ಪ್ರೂವ್ ಆಗಿ ಹೋಯಿತು. ಸೂಪರ್. ಸೊ ಫಸ್ಟ್ ಹಾಗಾದರೆ ಇದು ಟೇಸ್ಟ್ ನೋಡೋಣ. ಇದು ಯಾವುದು ಹೇಳಿ? ಇದನ್ನು ತೊಗೊಳ್ಳಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಪೀಸಸಲ್ಲಿ ಕಟ್ ಮಾಡೋದ್ರಿಂದ ಸರ್ವ್ ಮಾಡುವಾಗ ಇನ್ನೂ ಸುಲಭ. ಆ್ಯಂಡ್ ಒಂದೊಂದೇ ಪೀಸ್ ಆಗಿ ಹಾಗೆ ತಿಂತಾ ಇದ್ರೆ ನೋಡೋದಕ್ಕೂ ಒಂಥರ ಚಿಕ್ಕ ಬೈಟ್ ಇಮಿಡಿಯೇಟ್ ಆಗಿ ತಗೊಳ್ಬೋದು, ತಿನ್ಬೋದು. ಹನಿ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಅದರದ್ದು ಸಿಗ್ತಾ ಇದೆ. ಟೇಸ್ಟ್ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತೆ ಮಿಡ್ಲಲ್ಲಿ ಬೈಟ್ ಸಿಗ್ತದೆ ಇದು ಕೋಕೋನಟ್ ಅಂತ. ಕರೆಕ್ಟ್. ಆ್ಯಕ್ಚುಲಿ ನಾನು ಪ್ಯಾನ್ ಕೇಕ್ ಈ ಥರ ಚಾಕ್ಲೇಟ್ದು ಮಾಡ್ತಾರೆ ಎಲ್ಲ ಮಾಡ್ತಾರೆ, ಅಷ್ಟು ಇಷ್ಟ ಆಗಿರಲಿಲ್ಲ. ದಿಸ್ ಇಸ್ ಆಸಮ್. ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ಸೂಪರ್. ಅದಕ್ಕೆ ಮೇಲೆಯಿಂದ ಹನಿ ಹಾಕುವಾಗ ನಾನು ಅಂದ್ಕೊಂಡೆ ತುಂಬ ಸ್ವೀಟ್ ಇಲ್ಲ ಆಗುತ್ತೆ ಅಂತ. ವೆರಿ ಟೇಸ್ಟಿ. ಮಧ್ಯ ಮಧ್ಯದಲ್ಲಿ ಆ ನೇಂದ್ರ ಬಾಳೆ ಕೂಡ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಸೊ ಇದನ್ನು ಟೇಸ್ಟ್ ನೋಡೋಣ. ಸೊ ನಿಮ್ಮ ಇನೋವೇಟಿವ್ ರೆಸಿಪಿ. ಸೊ ಅದನ್ನು ಆಮೇಲೆ ಹಾಗೆ ಒಂದು ಪೊಡ್ಲಿ ಕಟ್ ಮಾಡಿ ತಗೊಳ್ತೀವಿ. ತಗೊಳ್ಳಿ, ನೀವೇ ಮಾಡಿದ್ದು. ಸೊ ನಿಮ್ಮ ಕೈ ರುಚಿ ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ಸ್ ಬಾಯಲ್ಲಿ ಹಾಗೆ ಹರಿದಾಡ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಸೊ ಎಲ್ಲವೂ ಕೂಡ ಹದ, ಎಷ್ಟು ಉಪ್ಪು ಎಷ್ಟು ಹುಳಿ ಎಲ್ಲ ಬೇಕು, ಪರ್ಫೆಕ್ಟ್. ಸೊ ಇದಕ್ಕಿಂತ ಜಾಸ್ತಿ ನನಗೆ ಇದು ಇಷ್ಟ ಆಗಿದ್ದು. ತುಂಬ ಟೇಸ್ಟಿ ಆಗಿದೆ. ವೆರಿ ವೆರಿ ಟೇಸ್ಟಿ. ಸೊ ಇದು ಮಸಾಲೆ ಹಾಕೋದು ಅದೊಂಥರ ಟೆಕ್ನಿಕ್ ಗೊತ್ತಾಯಿತು. ದಿಸ್ ಇಸ್ ಲಿಟ್ರಲಿ ವೆರಿ ಟೇಸ್ಟಿ. ತುಂಬ ಇಷ್ಟ ಆಯಿತು. ಸೊ ನನಗಂತೂ 2 ರೆಸಿಪಿನೂ ಕೂಡ ತುಂಬ ಇಷ್ಟ ಆಯಿತು. ವೆರಿ ಟೇಸ್ಟಿ ಆ್ಯಂಡ್ ಇನೋವೇಟಿವ್ ರೆಸಿಪೀಸ್. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನಿಮ್ಮ ಇನೋವೇಷನ್ಸ್ ತುಂಬ ಚೆನ್ನಾಗಿದೆ. ಇನೋವೇಷನ್ಸ್ ಮಾಡ್ತಾನೆ ಇರಿ. ನಾವಂತೂ ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ನಾವು ರೆಡಿ. ಸೊ ಆಗಾಗ ಬಂದು ರೆಡಿ ಆಗಿರ್ತೇನೆ, ಕಾಯ್ತಾ ಇರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಮಧ್ಯಾಹ್ನ ಊಟದ ಹೊತ್ತಿಗೆ ಈ ಥರ ಎಲ್ಲ ಟೇಸ್ಟಿ ರೆಸಿಪೀಸ್ ಇದ್ದರೆ ನನಗಂತೂ ಇನ್ನೂ ಕಂಟ್ರೋಲ್ ಆಗೋದಿಲ್ಲ. ತುಂಬ ಟೇಸ್ಟಿಯಾಗಿದೆ. ಸೊ ನಾನಂತೂ ಇದನ್ನೆಲ್ಲ ಮುಗಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.